ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ಕೊಟ್ಟಂಥ ಕ್ಷಣನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಇದು ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆಯೇ ಮಠದ ಕೆಲವೊಂದು ಪರಿಚಯನ ಮಾಡಿಕೊಡ್ತೀನಿ. ಮೊದಲನೇದಾಗಿ ಈ ಮಠಕ್ಕೆ ಬರಬೇಕು ಅಂತ ಹೇಳಿದ್ರೆ, ಇದು ಮಠದ ಮಹಾದ್ವಾರ. ಇದು ನಮ್ಮ ರಾಜ್ಯದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಪಟ್ಟಣ ಅಂತಲೇ ಹೇಳ್ಬೋದು. ಇದು ನಮ್ಮ ರಾಜಧಾನಿ ಬೆಂಗಳೂರಿಂದ 110 ಕಿಲೋಮೀಟರ್ ಪಶ್ಚಿಮಕ್ಕೆ, ಹಾಗೆಯೇ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರಿಂದ ಉತ್ತರಕ್ಕೆ ಬೆಂಗಳೂರು ಕ್ರಾಸ್ ಮೂಲಕ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದೇ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇನ್ನು ಈ ಮಠ ಜೋಗಿಗಳ ಆಧ್ಯಾತ್ಮಿಕ ಕೇಂದ್ರ ಅಂತಲೂ ಕೂಡ ಕರೀತಾರೆ. ಇನ್ನು ಈ ಆದಿಚುಂಚನಗಿರಿ ಮಠ ಚುಂಚನಗಿರಿ ಅಂತ ಯಾಕೆ ಹೆಸರು ಬಂತು ಅಂತೇಳಿ ಒಂದು ಪುಟ್ಟ ಕಥೆಯೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗಿದು ತುಂಬಾ ಖುಷಿ ಕೊಡ್ತು. ಇದು ಸ್ಟೋರಿ ನಿಮಗೆ ಗೊತ್ತಿರೋ ದಯವಿಟ್ಟು ಗೊತ್ತಿತ್ತು ಅಂತೇಳಿ ಕಮೆಂಟ್ ಮಾಡಿ, ಗೊತ್ತಿಲ್ಲ ಫಸ್ಟ್ ಟೈಮ್ ಕೇಳಿದ್ದು ಅಂದರೆ ದಯವಿಟ್ಟು ಫಸ್ಟ್ ಟೈಮ್ ಅಂತೇಳಿ ಕಮೆಂಟ್ ಮಾಡಿ. ಏನಪ್ಪ ಅಂತೇಳಿದ್ರೆ, ಹಿಂದೆ ಚುಂಚ ಕಂಚ ಅಂತೇಳಿ ರಾಕ್ಷಸರಿದ್ರಂತೇಳಿ. ಅವರು ತುಂಬಾ ಜನರಿಗೆಲ್ಲ ಹಿಂಸೆ ಕೊಡೋದು, ಕಷ್ಟಗಳು ಕೊಡೋದು, ಆ ರೀತಿ ಮಾಡ್ತಿದ್ರಂತೆ. ಜನ ಅದನ್ನು ಬೇಸತ್ತು ಏನು ಮಾಡಿದ್ರಂತೆ, ಶಿವನ ಮೊರೆ ಹೋದ್ರಂತೆ. ಆಗ ಶಿವ ಇಲ್ಲಿ ಪ್ರತ್ಯಕ್ಷ ಆಗಿ ಆ ರಾಕ್ಷಸರನ್ನು ಸಂಹಾರ ಮಾಡಿದ್ರಂತೆ. ಸಂಹಾರ ಮಾಡಿ ಈ ಅಂದರೆ ಈ ಜಾಗದಲ್ಲಿ ನೆಲೆಸಿದ್ರು ಅಂತೇಳಿ ಪ್ರತೀತಿ. ಇಲ್ಲಿ ಚುಂಚ ಮೊದಲನೇದಾಗಿ ವಾಸಿಸೋದ್ರಿಂದ ಈ ಚುಂಚನಗಿರಿ ಅಂತೇಳಿ ಈ ಗಿರಿಗೆ ಹೆಸರು ಬಂತು. ಹಾಗಾಗಿ ಚುಂಚನಗಿರಿ ಅಂತೇಳಿ. ಇನ್ನು ಈ ರಾಕ್ಷಸರ ಸಂಹಾರ ಮಾಡಿದ್ಮೇಲೆ ಸಾಕ್ಷಾತ್ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಇಲ್ಲೇ ನೆಲೆಸಿದ್ದಾರೆ. ಮೂಲ ದೇವರು ಬಂದ್ಬಿಟ್ಟು ಇಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ. ಇನ್ನು ಈ ಮಠದಲ್ಲಿ ಸುಮಾರು 64 ಭೈರವರಿದ್ದಾರೆ. ಆ 64 ಭೈರವರಲ್ಲಿ ಪ್ರಮುಖವಾದ ಭೈರವ ಅಂತೇಳಿದ್ರೆ ಕಾಲಭೈರವ ಸ್ವಾಮಿ. ಕಾಲಭೈರವ ತುಂಬಾ ಪವಾಡ ಇರ್ತಕ್ಕಂಥ, ಶಕ್ತಿ ಇರ್ತಕ್ಕಂತಹ ದೇವರು. ಏನೇ ಸಂಕಷ್ಟ ಇದ್ರೂ ಇಲ್ಲಿ ಹರಕೆ ಕಟ್ಟೋದ್ರಿಂದ ನೆರವೇರುತ್ತೆ ಅನ್ನೋದು ಜನರ ನಂಬಿಕೆ. ಹಾಗೆಯೇ ಇಲ್ಲಿಗೆ ಹೋಗೋದಕ್ಕೆ ಉತ್ತಮವಾದಂಥ ರಸ್ತೆ ವ್ಯವಸ್ಥೆ ಇದೆ, ತುಂಬ ಕ್ಲೀನ್ ಇದೆ, ಅಚ್ಚುಕಟ್ಟಿದೆ. ಮಠದಂತೂ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಖುಷಿಯಾಗತ್ತೆ. ಮತ್ತು ನಮಗೆ ಮೆಟ್ಲಲ್ಲಿ ಹತ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿದ್ರೆ ರಸ್ತೆ ಮೂಲಕ ನೇರವಾಗಿ ಮಠದ ಹತ್ರನೇ ಹೋಗ್ಬೋದು. ಪ್ರೈವೇಟ್ ವೆಹಿಕಲಲ್ಲಿ ಅವ್ರು ಹೋಗ್ಬೋದು. ಗೌರ್ಮೆಂಟ್ ಬಸ್ ವ್ಯವಸ್ಥೆನೂ ಇದೆ. ರಸ್ತೆ ವ್ಯವಸ್ಥೆ ಸೂಪರಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ ರೋಡೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಮಗಂತೂ ಖುಷಿ ಆಯಿತು. ಪ್ರೈವೇಟ್ ಕಾರು ಏನಾದ್ರು ತೊಗೊಂಡೋದ್ರೆ ಇಲ್ಲಿ ಟೋಲ್ ಕಟ್ಟಬೇಕಾಗತ್ತೆ. ಟೋಲ್ ಕಟ್ಬಿಟ್ಟೆ ಮುಂದಕ್ಕೆ ಹೋಗಬೇಕು. ಹಾಗಾಗಿ ಈ ಪ್ರೈವೇಟ್ ಕಾರ್ಗಳು, ಆಟೋ ಈ ಥರದ್ದೆಲ್ಲ ತೊಗೊಂಡೋದ್ರೆ ಇಲ್ಲಿ ಟೋಲ್ ಕಟ್ಟೆ ಹೋಗಬೇಕು. ಸೊ ಟೋಲ್ ಕಟ್ಟಿ ಮುಂದೆ ನಾವು ಕಾರ್ನಲ್ಲಿ ಹೋಗಿದ್ದರಿಂದ ಟೋಲ್ ಕಟ್ಬಿಟ್ಟು ಮುಂದೆ ಹೋದ್ವಿ. ದೇವಸ್ಥಾನ ಸಮೀಪನೇ ರೋಡ್ ಇರೋದ್ರಿಂದ ನಾವು ಮೆಟ್ಲು ಹೋಗಲಿಲ್ಲ, ಮೆಟ್ಲು ಕಡೆಯಿಂದ ಹತ್ಕೊಂಡು ಹೋಗಲಿಲ್ಲ. ನಿಮಗೆ ಮುಂದೆ ತೋರಿಸ್ತೀನಿ, ಮೆಟ್ಲಿಂದ ಇಳಿಬೇಕಾದ್ರೆ ನಿಮಗೆ ವಿಡಿಯೋನ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ಹಾಗೆಯೇ ಮಠ ಬಂದ್ಬಿಟ್ಟು ಶ್ರೀ ಬಾಲಗಂಗಾಧರೇಶ್ವರ ಸ್ವಾಮಿಯವರ ಕಾಲದಲ್ಲಿ ಈ ಮಠ ತುಂಬಾ ಫೇಮಸ್ ಆಯಿತು ಅಂತಲೇ ಹೇಳ್ಬೋದು. ಪ್ರಖ್ಯಾತಿ ಹೊಂತು, ಜೀರ್ಣೋದ್ಧಾರ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲೆಲ್ಲೂ BGS ಸಂಸ್ಥೆಗಳು ಇದೆ. ಮತ್ತು ಎಲ್ಲೆಲ್ಲೂ ಅಲ್ಲಿ BGS ಅಂತ ಇದೆ, ಬಾಲಗಂಗಾಧರನಾಥ ಸ್ವಾಮೀಜಿ ಅಂತೇಳಿ. ಆ ಥರ ಮಠದ ಸುತ್ತಮುತ್ತ ಸುಮಾರು ಸಂಸ್ಥೆಗಳಿದೆ, ಆ ರೀತಿ ಮೆನ್ಷನ್ ಮಾಡಿದ್ದಾರೆ. ಸುಮಾರು 2,000 ವರ್ಷಗಳ ಇತಿಹಾಸ ಇದೆಯಂತೆ ಮಠಕ್ಕೆ. ನೋಡಿ, ಇದು ನೇರವಾಗಿ ರಸ್ತೆಯ ಮೂಲಕ ನೇರವಾಗಿ ಮಠದ ಒಳಗಡೆ ಹೋಗ್ತಕ್ಕಂತಹ ಮಹಾದ್ವಾರ. ಇಲ್ಲಿ ವೆಹಿಕಲ್ನೆಲ್ಲ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಏನು ದೂರ ಆಗಲ್ಲ, ಹತ್ತಿರ ಆಗುತ್ತೆ. ಮೆಟ್ಲು ಹತ್ಕೊಂಡು ಹೋದ್ರೆ ಸ್ವಲ್ಪ ದೂರ ಅನಿಸುತ್ತೆ. ಹಾಗಾಗಿ ತುಂಬಾ ಬಿಸಿಲಿತ್ತು ನಾವು ಹೋಗಿದ್ದ ಟೈಮಲ್ಲಿ. ಹಾಗಾಗಿ ಸೊ ಅಲ್ಲೇ ವೆಹಿಕಲ್ನ ಪಾರ್ಕಿಂಗ್ ಮಾಡಿಬಿಟ್ಟು ಹೀಗೆ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ವೆಹಿಕಲ್ ಮುಂದೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇನ್ನು ಮಠದ ಆವರಣದೊಳಗಡೆ ಬರ್ತಾ ಎಲ್ಲ ಕಡೆ ಕ್ಲೀನಾಗಿದೆ, ತುಂಬಾ ಚೆನ್ನಾಗಿದೆ. ಆ ಕಡೆ ಎಲ್ಲ ಪರ್ಚೇಸಿಂಗ್ ಎಲ್ಲ ಇತ್ತು. ನಾವು ಸುಮ್ಮನೆ ಹಾಗೆ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಈ ಕಡೆ ಎಲ್ಲ ಇಂಥ ಪ್ಲೇಸಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಏನೇ ತೊಗೊಳಕ್ಕೆ ಹೋದ್ರೂ.
ನಾವು ಮೊದಲು ದೇವ್ರ ದರ್ಶನ ಮಾಡೋಣ ಅಂತೇಳಿ ಮುಂದೆ ಬರ್ತಾಯಿದ್ವಿ. ಇಲ್ಲೊಂದು ಸಣ್ಣದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ದೇವಸ್ಥಾನ ಕಟ್ತಿದ್ದಾರೆ ಅಂತ ಹೇಳಿದ್ರು. ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಅಲ್ಲಲ್ಲೇ ಕಲ್ಲೆಲ್ಲ ಇಕ್ಕಿ ಎಲ್ಲ ದೇವಸ್ಥಾನ ಅರ್ಧ ಆಗಿದೆ, ಇನ್ನು ಅರ್ಧ ಕಟ್ತಾ ಇದ್ದಾರೆ. ಈ ಕಡೆ ಮಠ. ಇನ್ನು ಈ ಸೈಡೆಲ್ಲ ನೋಡಿ ಮಳಿಗೆಗಳು, ಮತ್ತು ದೇವಸ್ಥಾನದ ಕಾಲಭೈರವ ದೇವಸ್ಥಾನದಲ್ಲಿ ಏನೇನು ಇರುತ್ತೆ ಆ ಮಠದ ಸಂಬಂಧಪಟ್ಟಂತಹ ಕಚೇರಿಗಳಿದೆ. ಇನ್ನು ನೋಡಿ, ನಾನು ಆಗಲೇ ನಡ್ಕೊಂಬರೋದಾದರೆ ಈ ಕಡೆಯಿಂದ ಬರ್ಬೋದು. ನಾನು ಆಗಲೇ ಆ ಕಡೆ ತೋರಿಸಿದ್ನಲ್ಲ, ಆ ಕಡೆಯಿಂದ ನಡ್ಕೊಂಡು ಮೆಟ್ಲು ಮೂಲಕ ಬರ್ಬೋದು. ಇಲ್ಲಾಂದರೆ ಈ ರೀತಿ ವೆಹಿಕಲಲ್ಲಿ ಇಲ್ಲಿ ತನಕ ನಾವು ಬರ್ಬೋದು. ಇದು ಮಠದ ಅಂಗಳ. ತುಂಬಾ ಬಿಸಿಲಿದೆ. ಸೊ ಮುಂದೆ ಹೋಗ್ತಾ ನೋಡಿ ಎಷ್ಟು ವಿಶಾಲವಾಗಿದೆ, ಎಷ್ಟು ಚೆನ್ನಾಗಿದೆ. ತುಂಬಾ ದೇವರುಗಳ ದೇವಸ್ಥಾನ ಇದೆ. ತುಂಬ ಅಂದರೆ ಎಲ್ಲ ಶಿವನ ದೇವಸ್ಥಾನಗಳೇ ಇದೆ. ಎಲ್ಲ ಕಲ್ಲಿಂದ ಕಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿ ಕಟ್ಟಿದ್ದಾರೆ ಮಾತ್ರ. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಖುಷಿಯಾಗತ್ತೆ. ಸುತ್ತಮುತ್ತ ಎಲ್ಲ ಹಾಗೆ ಬೆಟ್ಟ ಎತ್ತರದಲ್ಲಿರೋದ್ರಿಂದ ಕೆಳಗಡೆ ಇರತಕ್ಕಂಥ ಸಣ್ಣ ಪುಟ್ಟ ಹಳ್ಳಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ವ್ಯೂಸ್ ತುಂಬ ಇದೆ. ಆ ಕಡೆ ಸೈಡೆಲ್ಲ ಹೋಗಿ ನೋಡ್ಕೊಂಬಂದರೆ ಒಳ್ಳೆ ವ್ಯೂಸ್ ಇದೆ, ನೋಡೋದಕ್ಕೂ ಖುಷಿಯಾಗತ್ತೆ. ಇನ್ನು ಇಲ್ಲಿ ಕಪ್ಪು ನಾಯಿಗಳನ್ನ ಸಾಕಿದ್ದಾರೆ. ಇಲ್ಲಿ ಅದು ಕಾಲಭೈರವರ ವಾಹನ ಅಂತೆ, ಅದು ದೇವರು, ಹಾಗಾಗಿ ಪೂಜೆ ಕೂಡ ಮಾಡ್ತಾರೆ. ಇನ್ನು ಈ ಕಡೆ ಬಂದರೆ ನೋಡಿ ಆದಿಚುಂಚನಗಿರಿ ಕ್ಷೇತ್ರ ಅಂತ, ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ಅಂತ ಮುಂದೆ ನೋಡಿ ಇಲ್ಲಿ. ಇನ್ನು ಈ ಕಡೆ ಅದು ಸಭಾಂಗಣ. ಈ ಮದುವೆ ಮಾಡಿದ್ರೆ ಅಥವಾ ಫಂಕ್ಷನ್ ಮಾಡಿದ್ರೆ, ಇನ್ನೊಂದು ಏನಾರು ಸಣ್ಣ ಮಠದ ಕಾರ್ಯಕ್ರಮಗಳು ಮಾಡಿದ್ರೆ ಆ ಕಡೆ ಮಠದ ಆವರಣ ಆ ಕಡೆ ಇದೆ. ಇದು ದೇವಸ್ಥಾನ ನೋಡಿ. ಚೆನ್ನಾಗೆಲ್ಲ ಹೆಂಗೆ ಕೆತ್ತಿದ್ದಾರೆ ಕಲ್ಲಿನಲ್ಲಿ. ಆಡಳಿತ ಕಚೇರಿ. ಇನ್ನು ನೋಡಿ ಅಲ್ಲಿ BGS ಸಭಾಂಗಣ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ದೊಡ್ಡ ಸಭಾಂಗಣ ಅದು. ಇನ್ನು ಹಿಂಗಿಂದ ಮೇಲ್ಗಡೆ ಹೋದರು ಅಂತ ಹೇಳಿದ್ರೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತು ಸುಮಾರು ದೇವರುಗಳ ದೇವಸ್ಥಾನ ಮೇಲ್ಭಾಗ ಇದೆ. ಅವನ್ನೆಲ್ಲ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ನಾನು ಎಷ್ಟು ನೋಡಿ ಬೆಟ್ಟದ ತುದಿ ತನಕನೂ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಕಾಲಭೈರವ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀನಿ. ನೋಡ್ರಿ ಎಷ್ಟು ದೊಡ್ಡ ಬಾಗಿಲು ಅಂದರೆ ಸಿಕ್ಕಾಬಟ್ಟೆ ದೊಡ್ಡ ಬಾಗಿಲು. ಅಲ್ಲಿ ನಿಂತು ನೋಡೋ, ತಲೆ ಎತ್ತು ನೋಡ್ರೆ ಅಷ್ಟು ಎತ್ತರ ಇದೆ ಬಾಗಿಲು. ಮೋಸ್ಟ್ಲಿ ರಥ ಏನಾದರೂ ಒಳಗಡೆ ತೊಗೊಂಡೋಗ್ತಾರೋ ಗೊತ್ತಿಲ್ಲ, ಇದೆಲ್ಲ ಏನಂತ ಗೊತ್ತಿಲ್ಲ. ಬಟ್ ಅಲ್ಲಲ್ಲೇ ಗೊಂಬೆಗಳೆಲ್ಲ ಇದ್ವು ನೋಡಿ. ಆ ಥರ ಎಲ್ಲ ಕಂಬಗಳೆಲ್ಲ ಎತ್ತರವಾಗಿದೆ, ಸಿಕ್ಕಾಬಟ್ಟೆ ಎತ್ತರಗಿದೆ. ಇನ್ನು ಇಲ್ಲಂತೂ ಒಂದು 64 ಭೈರವಗಳಿದ್ದಾವೆ. ಎಲ್ಲ ಕಂಬಕ್ಕೆಲ್ಲ ಭೈರವನ ಇಟ್ಟಿದ್ದಾರೆ, ಭೈರವನ ಹೆಸರ ಇಟ್ಟಿದ್ದಾರೆ. ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ಕ್ಲೀನಾಗಿ ಅರ್ಥ ಆಗಲಿ ಯಾವ್ಯಾವ ಭೈರವ ಅಂಥೇಳಿ ಗೊತ್ತಾಗಲಿ ಅಂತೇಳಿ ಕೆಳಭಾಗದಲ್ಲಿ, ಅಂದರೆ ಆ ಮೂರ್ತಿಯ ಕೆಳಭಾಗದಲ್ಲೇ ಕ್ಲೀನಾಗಿ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಅದನ್ನ ಓದ್ಕೊಳ್ತಾ ಹೋಗ್ಬೋದು. ಸ್ಟಾರ್ಟಿಂಗು ಗಣಪತಿ ದರ್ಶನ ಆಯಿತು. ಇನ್ನು ಮುಂದೆ ಹೇಳ್ದಂಗೆ ನಾನಲ್ಲಿ ಭೈರವರ ನೇಮ್ಗಳೆಲ್ಲ ಹಾಕಿದೆ, ಹೆಸರುಗಳೆಲ್ಲ ಹಾಕಿದ್ದಾರೆ. ಪ್ರತಿಯೊಂದು ಕಂಬದಲ್ಲೂ ಇದೆ. ಇದನ್ನೆಲ್ಲ ಪೂರ್ತಿ ತೋರಿಸಿದ್ರು 1 ಗಂಟೆ ಬೇಕು, ಅಷ್ಟು ಕಂಬಗಳಿದೆ, ಅಷ್ಟು ಭೈರವಗಳಿದ್ದಾವೆ. ನಾನು ಎಷ್ಟು ಸಾಧ್ಯನೋ ಅಷ್ಟು ನೋಡಿ. ಮೂಲ ದೇವರು ಶ್ರೀ ಕಾಲಭೈರವ. ಹಾಗಾಗಿ ಇನ್ನು ದೇವರ ದರ್ಶನ ಮಾಡಿಕೊಂಡು ಸೀದಾ ಈ ಕಡೆ ಸೈಡಿಂದ ಬಂದರೆ ಅಲ್ಲೂ ಸುಮಾರು ಭೈರವಗಳಿದೆ. ಮತ್ತು ಇಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಶುರು ಆದರೆ ಸಂಜೆ 4 ಗಂಟೆ ತನಕನೂ ಇರುತ್ತಂತೆ ಊಟದ ವ್ಯವಸ್ಥೆ. ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅನ್ನ ಪ್ರಸಾದನ ಸ್ವೀಕರಿಸಬಹುದು. ತುಂಬಾ ಖುಷಿಯಾದ. ಹೊರಗಡೆ ತುಂಬ ಬಿಸಿಲಿತ್ತು, ಒಳಗಡೆ ಬಂದ ತಕ್ಷಣ ಅಷ್ಟೇ ತಂಪಾದ ಅನುಭವ, ಅಷ್ಟು ಖುಷಿಯಾಗುತ್ತೆ, ತಣ್ಣಗೆ ಅನಿಸುತ್ತೆ. ಕಲ್ಲಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋದಾಗಲ ಹಂಗೆ ಅನಿಸುತ್ತೆ. ಇನ್ನು ಹಿಂಭಾಗದಲ್ಲಿ ಸ್ತಂಭಾಂಬಿಕಾ ಅಂಥೇಳಿ ದೇವರು, ಹೆಣ್ಣು ದೇವರು. ಅಲ್ಲಿಂದ ಮುಗಿಸ್ಕೊಂಡು ನೋಡಿ ಇಲ್ಲೊಂದು ದೇವರಿದ್ದಾರೆ. ಇನ್ನು ಪ್ರತಿಯೊಂದು ಕಂಬದಲ್ಲೂ ಭೈರವಗಳಿದ್ದಾರೆ. ಅಮ್ಮನವರ ದರ್ಶನ ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು, ಖುಷಿಯಾಗಿರುತ್ತೆ. ಮಠ ಸೂಪರಾಗಿದೆ, ಹೋಗಿ ನೋಡ್ಕೊಂಬರ್ಬೋದು. ಸ್ತಂಭಾಂಬಿಕಾ ದೇವಸ್ಥಾನ, ದೇವಿ ದರ್ಶನ ಅಂತ ಕೆಳಭಾಗದಲ್ಲಿದೆ ದೇವರು. ಈ ದೇವರು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇಲ್ಲೇ ಅಷ್ಟು ಕುಂಕುಮ ಎಲ್ಲ ಈ ರೀತಿ ಇಟ್ಟಿದ್ರು, ಚೆನ್ನಾಗಿತ್ತು. ದರ್ಶನ ಮಾಡಿಕೊಂಡು ಕುಂಕುಮ ಹಚ್ಕೊಂಡು ಒಂಥರ ಚೆನ್ನಾಗಿತ್ತು. ಅದು ಕುಂಕುಮದ ಚೌಕವಾಗಿ ಮಾಡಿದರು. ಇನ್ನು ಕೆಳಗಡೆಯಿಂದ ಮೇಲ್ಗಡೆ ಮೆಟ್ಲು ಹತ್ಕೊಂಡು ಇಷ್ಟು ಡೌನಲ್ಲಿದೆ ಅದು ದೇವರು. ಇನ್ನು ಮೇಲ್ಗೆ ಬಂದ್ವಿ. ಮೇಲ್ಗಡೆ ಬಂದು ಇಲ್ಲೇ
ವಸ್ತು ಸಂಗ್ರಹಾಲಯ ಇತ್ತು. ಚುಂಚನಗಿರಿ ಮಹಾಸಂಸ್ಥಾನದ ವಸ್ತು ಸಂಗ್ರಹಾಲಯ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಮೆಟ್ಲು ಹತ್ತುತ್ತಾನೆ ಬಲಭಾಗದಲ್ಲಿದೆ. ಈ ಕಡೆ ಎಲ್ಲ ದೇವಸ್ಥಾನಕ್ಕೆ ಏನೇನು ಪ್ರಶಸ್ತಿ ಬಂದಿದೆ, ಮಠಕ್ಕೆ ಏನೇನು ಪ್ರಶಸ್ತಿ ಬಂದಿದೆ, ಎಷ್ಟು ವರ್ಷದ 2000 ವರ್ಷದ ಇತಿಹಾಸ ಇದೆ ಅಂತ ಹೇಳಿದ್ನಲ್ಲ, ಹಳೇ ಕಾಲದ ವಸ್ತುಗಳು, ಅಲ್ಲಿ ಬಳಸ್ತಕ್ಕಂಥ ಲೋಟ ಆಗಿರ್ಬೋದು, ಬಟ್ಲಾಗಿರ್ಬೋದು, ಮತ್ತು ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಭಾವಚಿತ್ರಗಳಾಗಿರ್ಬೋದು, ಎಲ್ಲ ಥರದ ವಸ್ತುಗಳನ್ನು ಇಟ್ಟಿದ್ರು ಅಲ್ಲಿ. ತುಂಬ ಹಳೆಯ ವಸ್ತುಗಳೆಲ್ಲ ಇತ್ತು. ತುಂಬ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಮಟ್ಟಿಗೆ ತೋರಿಸ್ದೆ. ನೋಡಿ, ಇದೇ ಮೆಟ್ಲು. ಇಲ್ಲಿಂದನೇ ಹತ್ಕೊಂಡು ಹೋಗ್ಬೋದು, ಇಳ್ಕೊಂಡು ಬರ್ಬೋದು ಸಾಧ್ಯ ಆದರೆ, ಇಲ್ಲಾಂದರೆ ರಸ್ತೆ ಮೂಲಕನಾದರೂ ಹೋಗಿ ಬರಬಹುದು. ಇನ್ನು ಈ ಕಡೆಯಿಂದ ಏನಾದರೂ ಪರ್ಚೇಸಿಂಗ್ ದೇವ್ರ ಪ್ರಸಾದ ಅದು ತೊಗೊತಿಂದರೆ ತೊಗೊಬೋದು. ಮತ್ತು ಇಲ್ಲಿ ಏನಾದರೂ ಅದು ಹರಕೆ ಮಾಡ್ಕೊಂಡಿದ್ರೆ ಅಡುಗೆ ಮಾಡೋದಕ್ಕೆ ಬಾಡಿಗೆ ಅಂತೇಳಿ ಬುಕ್ತಿ ಮನೆ ಅಂತೆಲ್ಲ ಬಾಡಿಗೆಗೆಲ್ಲ ಸಿಗತ್ತೆ. ಮಾಡ್ಬೋದು. ಹರಕೆ ಮಾಡಿಕೊಂಡು ಬುಕ್ತಿ ಮನೆ ಅಂತ ಇರುತ್ತೆ, ಅಲ್ಲಿ ನಾವು ಏನು ಅಡುಗೆ ಎಲ್ಲ ಮಾಡಿಕೊಂಡು ಜನರಿಗೇನೋ ಬಡಿಸ್ತಿ ಮಾಡ್ತೀವಿ ಅಂದರೆ ಎಲ್ಲ ವ್ಯವಸ್ಥೆನೂ ಇದೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.